ಮಣಿಪುರದಲ್ಲಿ ನಡೆಯುತ್ತಾ ಇರುವ ಹಿಂಸಾಚಾರ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಕಾಂಗ್ರೆಸ್ ಪಕ್ಷದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಮಿತಿ, ಮಂಗಳೂರು ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಆಶ್ರಯದಲ್ಲಿ ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ಬಿ ರಮಾನಾಥ ರೈ, ಯುವ ಮುಖಂಡ ಮಿಥುನ್ ರೈ, ಮಾಜಿ ಶಾಸಕ ಜೆಆರ್ ಲೋಬೋ, ಮುಖಂಡರಾದ ಐವನ್ ಡಿಸೋಜಾ, ಸುಧೀರ್ ಮರೋಳಿ ಮುಂತಾದವರು ಮಾತನಾಡಿ, ಮಣಿಪುರದಲ್ಲಿ ಕಳೆದ 3 ತಿಂಗಳಿನಿಂದ ಹಿಂಸಾಚಾರ ನಡೀತಾ ಇದ್ರೂ ಅದನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಕೇಂದ್ರ ಸರ್ಕಾರದ ವೈಫಲ್ಯ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮಣಿಪುರ ಘಟನೆ ಆರಂಭವಾಗಿ 3 ತಿಂಗಳು ಕಳೆದರೂ ಪ್ರಧಾನಿಯಾಗಲಿ, ಬಿಜೆಪಿ ಸರ್ಕಾರ ಆಗಲಿ, ಬಿಜೆಪಿ ನಾಯಕರಾಗಲಿ ತುಟಿ ಬಿಚ್ಚೋದಿಲ್ಲ. ಮಹಿಳೆಯರ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ಮುಂದೆ ಬರುತ್ತಿದ್ದ ಬಿಜೆಪಿ ಮುಖಂಡರು ಕೂಡ ಮಣಿಪುರದ ಮಹಿಳೆಯರ ಮೇಲಿನ ಅತ್ಯಾಚಾರದ ಬಗ್ಗೆ ಮೌನವಾಗಿದ್ದಾರೆ. ಬಿಜೆಪಿಯವರಿಂದ ದೇಶದ ರಕ್ಷಣೆಯಾಗಲಿ, ಮಹಿಳೆಯ ರಕ್ಷಣೆಯಾಗಲಿ ಸಾಧ್ಯ ಇಲ್ಲ ಎನ್ನುವುದು ಇದರಿಂದ ಸಾಬೀತಾಗಿದೆ. ಈಗಾಗಲೇ ಜಾತಿಗಳ ನಡುವೆ ವಿಷ ಬೀಜ ಬಿತ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯನ್ನ ಬಿಜೆಪಿಯವರು ಕುಂಠಿತಗೊಳಿಸಿದ್ದಾರೆ. ಇದೀಗ ಉಡುಪಿ ಜಿಲ್ಲೆಯನ್ನ ಕೂಡ ಹಾಳು ಮಾಡಲು ಹೊರಟಿದ್ದಾರೆ. ಉಡುಪಿಯ ಜನರು ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಉಡುಪಿ ಜಿಲ್ಲೆಯ ಸೌಹಾರ್ದಕ್ಕೆ ಧಕ್ಕೆ ತರುವವರಿಗೆ ಜನತೆ ಛೀಮಾರಿ ಹಾಕಬೇಕು. ಉಡುಪಿಯನ್ನ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನಾಗಿಸಲು ಅವಕಾಶ ನೀಡದಿರಿ ಅಂತ ಮಿಥುನ್ ರೈ ವಿನಂತಿಸಿದ್ರು. ಸೌಹಾರ್ದತೆಗೆ ಧಕ್ಕೆ ತರುವ ಕೆಲಸ ಯಾವ ಸಂಘಟನೆ ಮಾಡಿದ್ರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ರು. ಸುಧೀರ್ ಮರೋಳಿ ಮಾತನಾಡಿ, ಮಣಿಪುರದಲ್ಲಿ ಆಡಳಿತ ನಡೆಸ್ತಾ ಇರುವ ಸರ್ಕಾರಕ್ಕೆ ಮಾನವೀಯತೆ, ಮನುಷ್ಯರ ನಡುವಣ ಪ್ರೀತಿ, ಮಮತೆ ಮರೆಯಾಗಿದೆ. ಮನುಷ್ಯತ್ವವನ್ನು ಉಳಿಸಲು ಹಾಗೂ ತಾಯಿ ಭಾರತ ಮಾತೆಯನ್ನ ಗೌರವಿಸಲು ನಾವು ಕಾಂಗ್ರೆಸ್ಸಿಗರು ಪ್ರತಿಭಟನೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ರು. ಈ ನಮ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆದ ಅಭಿವೃದ್ಧಿ ಸಂಪೂರ್ಣವಾದ ಕುಂಠಿತ ಆಗ್ತಂಡಿ. ಈ ಜಾತಿದ ನಡುತ್ತ ವಿಷ ಬೀಜ ಬಿತ್ತಿದ ಗಲಾಟ ಮಲ್ಪುನ ಮುಖಾಂತರ ಈ ಜಿಲ್ಲೆದ ಅಭಿವೃದ್ಧಿ ಅವಡಿ ಜಿಲ್ಲೆದ ಸೌಹಾರ್ದತೆಗೆ ಧಕ್ಕೆ ಬುಡ್ದಾತಂಡಿ. ನನ್ನ ಪಿರಂಜಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಉಡುಪಿ ಮಲ್ಪೆರೆ ಬುಡೊಚ್ಚಿ ನಿಖಲು ಮಾತಾಡಲ ಸೇರ್ತು ಏರು ಉಡುಪಿದ ಅಭಿವೃದ್ಧಿಗೆ, ಏರು ಉಡುಪಿದ ಸೌಹಾರ್ದತೆಗೆ ಧಕ್ಕೆ ಗಣಪುನಂಚಿನ ಕೆಲಸ ಕಾರ್ಯ ಮಲ್ತೊಂದುಲ್ಲೆರ ಅಕ್ಲಾಗಿ ಚೀಮಾರಿ ಬಾಡುನಂಚಿನ ಕೆಲಸ ಕಾರ್ಯ ಮಲ್ಪೆ ಬಂಪುನೆತ್ತ ವಿನಂತಿ ಮಲ್ಪೆರೆ ನಿಚ್ಚಿಸಾವ್ಯ. ಮನಸ್ಸಿನೊಳಗೆ ಸಂಭ್ರಮಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ರಾಜಕೀಯ ಅಧಿಕಾರದ ಉತ್ತುಂಗ ಸ್ಥಿತಿಗೆ ಬಂದು ಭಾರತದ ಪ್ರಧಾನಮಂತ್ರಿಯಾಗಿ ಕೂತಿದ್ದಾರೆ. ಹಾಗಾಗಿ ಇವತ್ತು ಬಿರೇನ್ ಸಿಂಗಿಗೆ ರಾಜಧರ್ಮವನ್ನ ಪಾಲನೆ ಮಾಡು ಅಂತ ಹೇಳುವವರಿಲ್ಲ. ಹಾಗಾಗಿ ಇವತ್ತು ಮನುಷ್ಯರನ್ನ ಪ್ರೀತಿ ಮಾಡ್ತಕ್ಕಂಥ ಕಾಂಗ್ರೆಸ್ನವರು ಬೀದಿ ಮೇಲೆ ಬಂದಿದ್ದೇವೆ. ಅಬ್ಬಾಸ್ ಅಲಿ ಅವರೇ, ಇವತ್ತು ಬೀದಿ ಮೇಲೆ ಬಂದಿದ್ದೇವೆ. ಕುಂದರ್ ಅವರೇ, ನಮ್ಮ ನೈತಿಕ ಹೊಣೆಗಾರಿಕೆ ಇದೆ. ಅದೇನು ಅಂದ್ರೆ ಎಲ್ಲೆಲ್ಲಿ ಮನುಷ್ಯತ್ವ ಮರೆತು ಹೋಗ್ತದೆ ಆಗೆಲ್ಲವೂ ಸಹಿತ ಮತ್ತೊಮ್ಮೆ ಮನುಷ್ಯತ್ವವನ್ನು ನೆನಪು ಮಾಡಿಕೊಳ್ಳುವ ದೃಷ್ಟಿಯಿಂದ ನಾವು ಇವತ್ತು ಈ ಬಿಸಿಲಿನಲ್ಲಿ, ಸುಡು ಬಿಸಿಲಿನಲ್ಲಿ ಬೀದಿ ಮೇಲೆ ಕೂತಿದ್ದೇವೆ. ಇದು ಕೂತಿರುವುದು ಕಾಂಗ್ರೆಸ್ ಪಕ್ಷಕ್ಕಾಗಿ ಅಲ್ಲ, ಇದು ಕೂತಿರುವುದು ನಮ್ಮ್ಯಾರ ಸ್ವಾರ್ಥಕ್ಕಾಗಿ ಅಲ್ಲ. ಇದು ಬೀದಿ ಮೇಲೆ ಕೂತಿದ್ದು ನಾವು ತಾಯಿ ಭಾರತ ಮಾತೆಯನ್ನ ಗೌರವಿಸ್ತೇವೆ ಅನ್ನುವ ಸಂಕೇತದ ಕಾರಣಕ್ಕಾಗಿ ನಾವು ಇವತ್ತು ಕೂತಿದ್ದೇವೆ. ಬಿಜೆಪಿಯವರು ಭಾರಿ ಭಾಷಣ ಮಾಡ್ತಾರೆ, ಭಾರಿ ಹಾಡು ಹೇಳ್ತಾರೆ. ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದುಗೂಡಿ ಬನ್ನಿ. ಈ ಹಿಂದೂ ಸಾಗರ ಅಂದ್ರೆ, ಈ ಭಾರತ ಮಾತೆ ಅಂದ್ರೆ ಕುಕ್ಕಿ ಜನಾಂಗದವರಲ್ವಾ, ಮೈತೈ ಜನಾಂಗದವರಲ್ವಾ, ಮಿಜೋ ಜನಾಂಗದವರಲ್ವಾ, ಹಿಂದೂಗಳಲ್ವಾ, ಮುಸಲ್ಮಾನರಲ್ವಾ, ಕ್ರಿಶ್ಚಿಯನ್ನರಲ್ವಾ, ಜೈನರಲ್ವಾ, ಮಲಯಾಳಿಗಳಲ್ವಾ, ಕನ್ನಡಿಗರಲ್ವಾ, ಮರಾಠಿಗರಲ್ವಾ, ತಮಿಳಿಗರಲ್ವಾ, ಗುಜರಾತಿಗಳಲ್ವಾ, ರಾಜಸ್ಥಾನಿಗಳಲ್ವಾ? ಈ ದೇಶ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನ. ನಿನ್ನೆ ಪ್ರಧಾನಮಂತ್ರಿಗಳದ್ದು ಮನ್ ಕಿ ಬಾತ್ 104ನೇ ಆವೃತ್ತಿ ಅಂತೆ. ಇನ್ನೊಂದು 20 ಆವೃತ್ತಿ ನಡೀಬಹುದು ನಿಮ್ಮ ಅಧಿಕಾರಾವಧಿಯಲ್ಲಿ.